ಮಂಗಳೂರು ಪಣಂಬೂರಿನ KYOCL ಲಿಮಿಟೆಡ್ ಕಂಪನಿಯ ಪೈಲಟ್ ಪ್ಲಾಂಟ್ ಘಟಕದಲ್ಲಿ ಏಪ್ರಿಲ್ 6 ರಿಂದ ಏಪ್ರಿಲ್ 8 ರವರೆಗೂ ಕೋವಿಡ್ ವ್ಯಾಕ್ಸಿನ್ ಕ್ಯಾಂಪ್ ನಡೆಯಲಿದೆ. ಜಿಲ್ಲಾ ಆರೋಗ್ಯ ಪ್ರಾಧಿಕಾರ ಮತ್ತು ಪ್ರಾಥಮಿಕ ನಗರ ಆರೋಗ್ಯ ಕೇಂದ್ರದ ಕೂಳೂರು ಕುಂಜತ್ಪೈಲ್ ಇದರ ಸಹಾಯ ಸಹಕಾರದೊಂದಿಗೆ ಆಯೋಜಿಸಲಾಗಿದೆ. KIOCL ಲಿಮಿಟೆಡ್ನಲ್ಲಿ ಕೆಲಸ ಮಾಡುತ್ತಿರುವ 45 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಉದ್ಯೋಗಿಗಳು ಮತ್ತು ಗುತ್ತಿಗೆ ಕಾರ್ಮಿಕರಿಗೆ ಈ ಕ್ಯಾಂಪ್ ಅನ್ನು ಏರ್ಪಡಿಸಲಾಗಿದೆ. ಇದನ್ನು COVID-19 ಅನ್ನು ತಡೆಗಟ್ಟುವ ಆರೋಗ್ಯ ನಿಯಮಗಳ ಅನುಸಾರವಾಗಿ ಆರೋಗ್ಯ ಇಲಾಖೆಯ ಸಹಕಾರದೊಂದಿಗೆ ಆಯೋಜಿಸಲಾಗಿದೆ. Last year brought India to a standstill. Then signs of hope started to resume. Again, now the green clouds of pandemic is trying to shine out. General Manager in charge, Sri Yamgal sir, I welcome you sir. We are deeply honored in welcoming Dr. Sujay Bandari, All Health Officer, to this occasion. We are extremely grateful to you and your team as you have helped us in setting up COVID testing camps at our office premise as well as our township. Also, whenever we needed your help, you were always there of us. Thank you for the support and help you given us. Also, we salute your extreme selfless service rendered during the COVID crisis. Thank you and welcome you, sir. I request our General Manager in charge to hand over a small sampling today's chief guest. And also, indeed, we are welcoming General Manager PFU, Sri Dasha Reddy, sir. And also, I welcome General Manager Production, Sri Ramkrishna sir. And I welcome our Deputy Chief Medical Officer in charge, Dr. Manjunath, for his presence. I am being gratified welcoming all the nurses and medical staff for being here with us today to vaccinate us. Your service are incredible and praiseworthy. City Program Manager Mrs. Payaswini, Sister Srimati Rani, Srimati Amisila, and Sister Veena. I am happy to welcome all officer associations and Recognition Union, Suresh Karkara and another case Rajguru and SCS Association, VIPS members, CSF staff and all employees. Wishing that the dark clouds of COVID be paved away with the vaccination and let 2021 be a glory to mankind which shall help us back to normal. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಂಗಳೂರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸುಜಯ್ ಬಂಡಾರಿ, COVID-19 ಸಾಂಕ್ರಾಮಿಕ ರೋಗದಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಕೋವಿಡ್ ಲಸಿಕೆ ಪಡೆಯುವ ಮಹತ್ವವನ್ನು ತಿಳಿಸಿದರು. COVID-19 ಪ್ರೋಟೋಕಾಲ್ಗಳನ್ನು ಕಟ್ಟುನಿಟ್ಟಾಗಿ ಮತ್ತು ತಪ್ಪದೇ ಪಾಲಿಸಬೇಕಾಗಿ ಹೇಳಿದರು. ಕೋವಿಡ್ ಅನ್ನುವಂಥದ್ದು ಏನಿದೆ, ಬಹುಶಃ ಎಲ್ಲರಿಗೂ ಕೂಡ ಈ ಸಲ ನಾವು ನೋಡ್ತಾ ಇರುವಾಗ ಬಹಳಷ್ಟು ನವೆಂಬರ್ ತಿಂಗಳಿಂದ ಪ್ರಕರಣಗಳು ಕಡಿಮೆ ಆಗ್ತಾ ಬರುವಾಗ ಎಲ್ಲರೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದರು. ಆದರೂ ಕೂಡ ನಾವು ಏನು ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಏನು ಹೇಳ್ತೇವೆ, ಮಾಸ್ಕ್ ಹಾಕುವಂಥದ್ದು, ಸ್ಯಾನಿಟೈಸರ್ ಹಾಕುವಂಥದ್ದು, ಪದೇ ಪದೇ ಕೈ ತೊಳೆಯುವಂಥದ್ದು, ಇದನ್ನು ಮುಂದುವರಿಸಬೇಕು ಅಂತ ಹೇಳಿದರೂ ಕೂಡ ಪ್ರಕರಣಗಳು ಕಡಿಮೆ ಇದೆ ಅನ್ನುವ ಮನೋಭಾವನೆಯಿಂದ ಎಲ್ಲ ಕಡೆ ಸ್ವಲ್ಪ ಇದರಲ್ಲಿ ಪಾಲನೆ ಮಾಡದಿರುವಂಥದ್ದನ್ನು ನಾವು ಕಂಡು ಬರ್ತಾ ಇದ್ದೀವಿ. ಸೊ ಈಗ ಏನಾಗಿದೆ, ಪ್ರಕರಣಗಳು ಅಲ್ಲಲ್ಲಿ ಜಾಸ್ತಿ ಆಗ್ತಾ ಇದೆ. ಈಗ ದಿನಕ್ಕೆ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಸೊ ಈಗ ನಮಗೆ ಇದರಲ್ಲಿ ನಾವು ನಿಯಂತ್ರಣ ಪಡಿಬೇಕಾದ್ರೆ ಒಂದು ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರನ್ನು ಪಾಲನೆ ಮಾಡುವಂಥದ್ದು, ಜೊತೆಗೆ ಲಸಿಕೆಯನ್ನು ಪಡೆಯುವಂಥದ್ದು. ಸೊ ಲಸಿಕೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಫಸ್ಟ್ ಹೆಲ್ತ್ ಕೇರ್ ವರ್ಕರ್ ಆಯಿತು, ಆಮೇಲೆ ಫ್ರಂಟ್ಲೈನ್ ವರ್ಕರ್ ಆಯಿತು, ಆಮೇಲೆ 60 ವರ್ಷ ಮೇಲ್ಪಟ್ಟವರಾಯಿತು, 45 ವರ್ಷ ಮೇಲ್ಪಟ್ಟವರು ಕೋಮಾರ್ಬಿಡಿಟಿ ಆಯಿತು. ಈಗ 45 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೂಡ ಲಸಿಕೆ ನೀಡುವಂಥ ಅಭಿಯಾನ. ಈ ಅಭಿಯಾನದಲ್ಲಿ ಮೊನ್ನೆವರೆಗೆ ಆರೋಗ್ಯ ಕೇಂದ್ರಗಳಲ್ಲೇ ಆಗಬೇಕು ಅಂತ ಇತ್ತು. ಆಮೇಲೆ ಹೆಚ್ಚು ಜನರನ್ನು ನಾವು ಕವರ್ ಮಾಡಬೇಕು ಆದಷ್ಟು ಬೇಗ, ಯಾಕೆಂದರೆ ಪ್ರಕರಣಗಳು ಜಾಸ್ತಿ ಆಗೋದ್ರಿಂದ ಹೇಳುವಂಥ ಸಂದರ್ಭದಲ್ಲಿ ಉಪಕೇಂದ್ರ ಮಟ್ಟದಲ್ಲಿ ಕೂಡ ನಾವು ಲಸಿಕೆಯನ್ನು ಪ್ರಾರಂಭ ಮಾಡಬೇಕು ಅನ್ನುವಾಗ ಬಹುಶಃ ನಮ್ಮ KIOCLನವರು, ನಮ್ಮ ಮಿತ್ರರು ಮೊದಲಿಂದರೂ ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಭಾಳಷ್ಟು ಸಹಕಾರ ನೀಡುವಂಥವರು. ಸೊ ಅವರು ನಮ್ಮನ್ನು ಭೇಟಿ ಮಾಡಿ ನಮ್ಮಲ್ಲೇ ಇಷ್ಟೊಂದು ಕಾರ್ಮಿಕರು ಇರುವಾಗ ನಾವಿಲ್ಲೇ ಯಾಕೆ ಮಾಡಬಾರ್ದು ಅಂತ ಹೇಳುವಾಗ ಖಂಡಿತವಾಗ್ಲೂ ಏನು ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುಳಾಯಿ ಅವರ
ಸಹಯೋಗದೊಂದಿಗೆ ಖಂಡಿತವಾಗ್ಲೂ ಇಲ್ಲಿ ಶಿಬಿರವನ್ನು ನಡೆಸಬಹುದು. ಬಹುಶಃ ಇದು ನಾವೊಂದು 2 ದಿವಸ ಹಿಂದೆ ಮಾತಾಡಿದಷ್ಟೇ, 2 ದಿವಸದಲ್ಲೇ ಇಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಎಲ್ಲ ನಗರ ಆರೋಗ್ಯ ಕೇಂದ್ರ ಕುಳೆಯವರಿಗೂ ಹಾಗೂ ಇಲ್ಲಿ ಸಹಕಾರ ಕೊಟ್ಟಂಥ ಎಲ್ಲ KSL ಸಂಸ್ಥೆಯವರಿಗೂ ಕೂಡ KIOCL ಲಿಮಿಟೆಡ್ ಜನರಲ್ ಮ್ಯಾನೇಜರ್ AVS ಭಟ್ ಅವರು ಮಾತನಾಡಿ, ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ಹರಡುವಲ್ಲಿ ಮಂಗಳೂರು ಪ್ರಾಥಮಿಕ ನಗರ ಆರೋಗ್ಯ ಕೇಂದ್ರದ ಕಾಳಜಿ ಮತ್ತು ಶ್ರಮವನ್ನು ಶ್ಲಾಘಿಸಿದರು ಮತ್ತು ಮುಂಬರುವ ದಿನಗಳಲ್ಲಿ ಅಗತ್ಯವಾದ ವೈದ್ಯಕೀಯ ಸಹಾಯ ಮತ್ತು ಸಹಕಾರವನ್ನು ಅವರು ನೀಡುವುದಾಗಿ ಹೇಳಿಕೊಂಡರು. Basically, once again in the month of February, we are almost thinking that the pandemic is almost going to wane out and we are going back to normal. But the problem is, March we had a real bad month for us, especially this 2021 March. The pandemic has come back as a second wave and it is going uncontrollable. And already fortunately by this time we have the vaccine and our government is encouraging us to take the vaccine and they are already doing it in a systematic way. Earlier they started for the healthcare workers and other COVID-associated personalities. Then they started for above 60-year citizens with the comorbidity 45 years. Now they removed that comorbidity clause and all persons above 45 can take the vaccination, and this should help us in fighting the COVID pandemic and drive away the disease from our country. So I request everybody to take, whoever is above 45, take this opportunity because the health authorities have come all the way to set up a camp here and help us in getting the vaccination done in a comfortable way rather than standing in a queue or registering ourselves is there. So they all the way they come here and they are conducting the camp, and as per our request they are doing it very far in a short notice, and I request all our employees and contract laborers to take advantage of it and take the vaccination whoever is eligible for the same. ಈ ಕಾರ್ಯಕ್ರಮದಲ್ಲಿ ಜನರಲ್ ಮ್ಯಾನೇಜರ್ ದಾಸಪ್ಪ ಶೆಟ್ಟಿ, ಸೀನಿಯರ್ ಮ್ಯಾನೇಜರ್ ಎಸ್ ಮುರುಗೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಲಾಕ್ಡೌನ್ ಘೋಷಿಸಿದಾಗಲೂ ನಮ್ಮ ಕಂಪನಿ ಎಸೆನ್ಷಿಯಲ್ ಸರ್ವಿಸಸ್ನಲ್ಲಿ ಬರೋದ ಕಾರಣ ಇದನ್ನು ರನ್ ಮಾಡೋ ಅವಶ್ಯಕತೆ ಇತ್ತು. ಆವಾಗ ಕೂಡ ನಾವು ಡಿಸ್ಟ್ರಿಕ್ಟ್ ಹೆಲ್ತ್ ಅಥಾರಿಟಿ ಅವರಿಂದ ಎಲ್ಲ ಮಾತಾಡಿಕೊಂಡು ಅವರಿಂದ ಎಲ್ಲ ಸಲಹೆಗಳನ್ನು ಪಡೆದುಕೊಂಡು ಅದೇ ರೀತಿ ಬೇಕಾದಂಥ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಸ್ಯಾನಿಟೈಸೇಷನ್ ಇರ್ಬೋದು, ಮತ್ತು 50% ವರ್ಕಿಂಗ್ ಇರ್ಬೋದು, ಆ ರೀತಿ ಮಾಡಿಕೊಂಡು ನಾವು ಕಂಪನಿಯನ್ನು ನಡೆಸಿದ್ದೇವೆ. ಹಾಗೆ ಅದು ಕಂಪನಿ ಸಾಧಾರಣ ಯಾವುದೇ ಸಂದರ್ಭದಲ್ಲಿ ಈ ಕೋವಿಡ್ನ ಲೆಕ್ಕದಲ್ಲಿ ಕಂಪನಿಯನ್ನು ನಾವು ನಿಲ್ಲಿಸಲಿಲ್ಲ. ಅದೇ ರೀತಿ ನಮ್ಮ ಟೌನ್ಶಿಪ್ಪಲ್ಲೂ ಕೂಡ ಅತ್ಯಂತ ಕಠಿಣ ಕ್ರಮಗಳನ್ನು ನಾವು ಇಟ್ಟುಕೊಂಡಿದ್ದೇವೆ. ಯಾಕೆಂದರೆ ಇದಕ್ಕೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಈವನ್ ಜನರ ಮೂಮೆಂಟ್ ಇರ್ಬೋದು, ಇದೆಲ್ಲವನ್ನು ನಾವು ಸಂಪೂರ್ಣವಾಗಿ ಕಂಟ್ರೋಲಲ್ಲಿ ಇಟ್ಟುಕೊಂಡು ಯಾವುದೇ ರೀತಿಯಿಂದ ಬೇರೆ ಕಡೆಯಿಂದ ಬಂದವರನ್ನು ಅತ್ಯಂತ ಜಾಗರೂಕತೆ ನೋಡಿಕೊಂಡು ಯಾವುದೇ ರೀತಿಯಲ್ಲಿ ಬರದ ಹಾಗೆ ನೋಡಿಕೊಂಡು, ಆದ ಕಾರಣ ನಮ್ಮ ಟೌನ್ಶಿಪ್ಪಲ್ಲಿ ಕೂಡ ಅತ್ಯಂತ ಕಡಿಮೆ ಪ್ರಕರಣಗಳು ದಾಖಲಾಗಿತ್ತು. ಎಲ್ಲರೂ ಅದರಿಂದ ಕೋವಿಡಿಂದ ಮುಕ್ತರಾಗಿದ್ದಾರೆ. ಹಾಗೂ ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ ಯಾವ ಒಂದು ಕೇಸಲ್ಲೂ ಬರಲಿಲ್ಲ ನಮ್ಮದರಲ್ಲಿ. ಎಲ್ಲ ಹಾಸ್ಪಿಟಲೈಸೇಷನ್ ಕೂಡ ಒಂದು 2-3 ಮಿನಿಮಮ್ ಇತ್ತು, ಮತ್ತು ಅವರು ಹುಷಾರಾಗಿ ಬಂದರು. ಅದೇ ರೀತಿ ಈಗ ಎರಡನೇ ಬಾರಿಗೆ ಈಗ ಪುನಃ ಇನ್ನೊಂದು 2ನೇ ವೇವ್ ಅಂತ ಬರ್ತಾ ಇದೆ, ಎಲ್ಲ ಕಡೆ ಆಗ್ತಾ ಉಂಟು. ಅದೇ ರೀತಿ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗೋದ್ರಿಂದಲೂ ನಾವು ವ್ಯಾಕ್ಸಿನೇಷನ್ ನಮ್ಮ ಕಂಪನಿಯ ಉದ್ಯೋಗಿಗಳಿಗೆ ಕೊಡಬೇಕು.
ಅದರಿಂದ ಇಡೀ ಸಮಸ್ತ ನಮ್ಮ ಕಂಪನಿಗೂ ಒಳ್ಳೆಯದಾಗ್ತದೆ ಅನ್ನುವಂಥ ದೃಷ್ಟಿಯಿಂದ ಈ ವ್ಯಾಕ್ಸಿನೇಷನ್ ಡ್ರೈವನ್ನು ಮಾಡುತ್ತಾ ಇದ್ದೇವೆ. ಅದಕ್ಕೋಸ್ಕರ ಇವರು ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಅಥಾರಿಟೀಸ್, ಎಸ್ಪೆಷಲಿ ತಾಲೂಕು ಹೆಲ್ತ್ ಅಥಾರಿಟೀಸ್, ಇವರು ನಮಗೆ ಅತ್ಯಂತ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಕೊಟ್ಟು ಇವತ್ತು ಕ್ಯಾಂಪನ್ನು ನಡೆಸ್ತಾ ಇದ್ದಾರೆ. ಈ ಕ್ಯಾಂಪಿನಿಂದ ನಾವು ಎಲ್ಲ ನಮ್ಮ ಸಹೋದ್ಯೋಗಿಗಳಿಗೆ ಇದರಿಂದ ವ್ಯಾಕ್ಸಿನೇಷನ್ ತಗೊಂಡು ಇದರಿಂದ ಮುಕ್ತ ಆಗಬೇಕು, ದೇಶವನ್ನು ಕೂಡ ನಮ್ಮ ಕೋವಿಡ್ ಮುಕ್ತಗೊಳಿಸಬೇಕು ಎನ್ನುವಂಥ ನಮ್ಮ ಆಶಯಕ್ಕೆ ಇದು ಒಂದು ಪ್ರಥಮ ಹೆಜ್ಜೆಯಾಗಿದೆ ನಮ್ಮ ಕುದುರೆಮುಖದ Kiocl ಕಂಪನಿಯ ಸೈಡಿಂದ.